ನಿಮಿತ್ತವಾಗಿ ತ್ರಿಪುರ ಸುಂದರಿಯಾದಂತಹ ಮಹಾಲಕ್ಷ್ಮಿಯನ್ನು, ಗಣಪತಿ ದೇವರನ್ನು, ಸರಸ್ವತಿ ದೇವರನ್ನೆಲ್ಲ ಕೂತ್ಕೊಳಿಸಿ ದೇವರಿಗೆ ಸಂದಾಯ ಮಾಡಿದಂತಹ 16 ಬಗೆಯ ಷೋಡಶೋಪಚಾರ ಪೂಜೆ, ಜಲಗಂಧ ಧೂಪದೀಪ ನೈವೇದ್ಯ ಎಂಬ ಪಂಚೋಪಚಾರ ಪೂಜೆಯನ್ನು ದೇವರು ಸಂತೋಷವಾಗಿ ತನ್ನ ಚಿತ್ತಕ್ಕೆ ಸ್ವೀಕರಿಸಿಕೊಂಡು ಭವಿಷ್ಯತ್ ಕಾಲದಲ್ಲಿ ಏನೊಂದು ನಾವು ಚಲನಚಿತ್ರವನ್ನು ಅದು ನಾವು ನಿರ್ಮಾಣ ಮಾಡಬೇಕೆಂಬ ಆಲೋಚನೆಯಲ್ಲಿದ್ದೇವೆ. ನಮ್ಮ ನಿರೀಕ್ಷೆಗಿಂತಲೂ ಒಳ್ಳೆಯ ರೀತಿಯಲ್ಲಿ ಆ ಚಿತ್ರ ಮೂಡಿ ಬಂದು ಸಮಾಜದಲ್ಲಿ ಅದಕ್ಕೊಂದು ಒಳ್ಳೆಯ ಸ್ಥಾನಮಾನವನ್ನೆಲ್ಲ ಆ ಭಗವಂತನು ಕೈಗೂಡಿಸಿಕೊಟ್ಟು ಸಮಸ್ತರಿಗೂ ಒಳ್ಳೆಯಾಗುವಂತ ಆ ಯೋಗ ಭಾಗ್ಯವನ್ನು ಆ ಮಹಾತಾಯಿ ಕೈಗೂಡಿಸಿಕೊಟ್ಟು ಸಕಲ ರೀತಿಯಿಂದಲೂ ದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡಿ ಕಾಪಾಡೋರು ಪ್ರಾರಂಭಕಾರವನ್ನು ಸುಮುಹೂರ್ತ ಮಾಡಿಕೊಡಿ ಅಂತ ನಾವು ನಂಬಿರತಕ್ಕಂಥ ಸಮಸ್ತ ಶಕ್ತಿಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತಕತಾನಿ ಚ ತಾನಿ ತಾನಿ ಮನಸ್ಯಂತೆ ಪ್ರದಕ್ಷಿಣ್ಯಂ ಪದೇ ಪದೇ ಪಾಪೋಹಂ ಪಾಪಕರ್ಮ ಅನ್ಯತಾಂ ಶರಣಂ ನಾಸ್ತಿ ತಮೇವಾಚರಣಂ ಮಮ ಆದಿತ್ಯಕಾರುಣ್ಯಭಾವೇನ ರಕ್ಷಮಾಂ ಪರಮೇಶ್ವರೇ ನಮಃ ಪ್ರದಕ್ಷಿಣಮಸ್ಕಾರಾಂ ಸಮರ್ಪಯಾಮಿ. ನಮ್ಮ ಕ್ಯಾಡಿ ನಮ್ಮ ಬಂದ್ಮಠ ಬರ್ಬಾರ ಆರೋಗ್ಯ ಸಮಾಧಾನ ಗೃಹ ಕೃತ್ಯದಲ್ಲಿ ನೆಮ್ಮದಿ ಹೀಗೆ ಅತಿಶಯವಾಗಿ ಸಮಾಜ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಭಗವಂತ ಅನುಗ್ರಹ ಮಾಡಿಕೊಡ್ತಾರೆ.